ವೀಕ್ಷಕರೇ, ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ವೀಕ್ಷಕರೇ, ನಮ್ಮ ಅಡುಗೆ ಮನೆಯಲ್ಲಿ ಹೊಸ ಹೊಸ ಖಾದ್ಯಗಳು, ಹೊಸ ಹೊಸ ಕೈರುಚಿಗಳು, ಹೊಸ ಹೊಸ ಅತಿಥಿಗಳು. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ಶಕೀಲಾ ಅವರು ಯಾವ ರೀತಿಯ ರುಚಿಕರವಾದ ಖಾದ್ಯವನ್ನು ಹೇಳ್ಕೊಡ್ತಾರಂತ ನೋಡೋಣ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ಓಕೆ, ಇವತ್ತು ಯಾವುದೊಂದು ಸ್ಪೆಷಲ್ ಐಟಮ್ ಹೇಳ್ಕೊಡ್ತಾ ಇದ್ದೀರಾ ನಮಗೆ? ಚಿಕನ್ ಪೆಪ್ಪರ್ ಫ್ರೈ. ಚಿಕನ್ ಪೆಪ್ಪರ್ ಫ್ರೈ. ಓಕೆ, ಇನ್ನೊಂದು ಮತ್ತೊಂದು ಹುರುಳಿ ಚಟ್ನಿ. ಹುರುಳಿ ಚಟ್ನಿ, ಕುಡುತ ಚಟ್ನಿ. ಓಕೆ, ಇವತ್ತಿನ ಸ್ಪೆಷಲ್ ನಮಗೆ ಇವತ್ತು. ಓಕೆ, ಅಡುಗೆ ಮನೆಗೆ ಹೋಗೋಣ. ಓಕೆ ಶಕೀಲಾ ಮೇಡಮ್, ಫಸ್ಟಿಗೆ ಯಾವ್ದು ಹೇಳಿಕೊಡ್ತಾ ಇದ್ದೀರಾ? ಚಿಕನ್ ಪೆಪ್ಪರ್ ಫ್ರೈ. ಚಿಕನ್ ಇಂದ ಸ್ಟಾರ್ಟ್ ಮಾಡುವ. ಓಕೆ, ಮೊದಲಿಗೆ ಏನು? ಬಾಣಲೆ ಕೊಡಿ. ಗ್ಯಾಸ್ ಆನ್ ಮಾಡುವ. ಹಾಂ, ಮಾಡಿ. ಈಗ ಇದಕ್ಕೆ ತುಪ್ಪ ಹಾಕಬೇಕು. ತುಪ್ಪ ನಾವು ನಮ್ಮ ಅಡುಗೆ ಮನೆಯಲ್ಲಿ ಬಳಸ್ತೇವೆ. ಕೇಸಿ ಶುದ್ಧ ಹಸಿರು. ಸ್ವಲ್ಪ ಹಾಕಿ. ಸಾಕಾ? ಓಕೆ, ಇದು ಪೆಪ್ಪರ್ ಫ್ರೈ ಹೇಳಿದೆ. ಇದು ಡ್ರೈ ಬರುತ್ತಾ ಇಲ್ಲ ಗ್ರೇವಿ? ಡ್ರೈ ಬರ್ತದೆ. ಡ್ರೈ ಬರ್ತದೆ. ಓಕೆ, ಸ್ಟಾರ್ಟರ್ ಥರ ಯೂಸ್ ಮಾಡಿ. ಹೌದು. ಈಗ ಸ್ವಲ್ಪ ನೀರುಳ್ಳಿ ಹಾಕ್ತೇನೆ. ಓಕೆ, ಒಂದು ಕಟ್ ಮಾಡ್ತೇನೆ. ಒಂದು ನೀರುಳ್ಳಿ. ನೀವಂದರೆ ಚಿಕನ್ ಎಷ್ಟು ಕೆ ಜಿ ಅಂದರೆ? ಅರ್ಧ ಕೆ ಜಿ. ಓಕೆ, ಅದಕ್ಕೆ ಒಂದು ಈರುಳ್ಳಿ ಅಲ್ಲ, ಹೆಚ್ಚು ಹಾಕಿದ್ರೆ ಸಹ ಪರವಾಗಿಲ್ಲ. ನಾನು ಕೋಳಿಗೆ ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕಿದ್ರೆ ಹೌದು, ಒಳ್ಳೆಯದಾಗ್ತದೆ. ಹೌದು. ಸ್ವಲ್ಪ ಒಟ್ಟಿಗೆ ಕರಿ ಲೀವ್ಸು. ಚಿಕನ್ಗೆ ಕರಿ ಲೀವ್ಸು ಸ್ವಲ್ಪ ಒಳ್ಳೆ. ಇದೆರಡು ಒಳ್ಳೆ ಕಾಂಬಿನೇಷನ್. ಫಸ್ಟಿಗೆ ಸ್ವಲ್ಪ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಚಿಕನ್ ಹಾಕಿದ ಮೇಲೆ ಗ್ರೈಂಡ್ ಮಾಡುವಲ್ಲ. ಓಕೆ, ಸರಿ. ಅದು ಬೇಯಲಿಕ್ಕೆ ಟೈಮ್ ಉಂಟಲ್ಲ, ಆ ಟೈಮಲ್ಲಿ ನಾವು ಗ್ರೈಂಡ್ ಮಾಡ್ಬೋದು. ಹಾಂ, ಇದಂದರೆ ಕಂಪ್ಲೀಟ್ ಡ್ರೈಯೇ ಬರುತ್ತೆ. ಹಾಂ, ಡ್ರೈ ಆಗ್ತದೆ. ನೀರು ಹಾಕ್ಲಿಕ್ಕೆ ಸೈಡಲ್ಲಿ. ಹೌದು. ನೀವು ಮ್ಯಾಮ್ ಏನು ಮಾಡ್ಕೊಂಡಿದ್ದೀರಿ? ಅಂದರೆ ನಿಮ್ಮ ಬಗ್ಗೆ ನೀವು ನಾನು ಆಲ್ರೆಡಿ ಅಡುಗೆ ಮನೆಗೆ ಬಂದಿದ್ದೀರಿ. ನಮ್ಮದು ಮೊದಲು ಬಂದಿದ್ದೇನೆ. ಸೊ ನಿಮ್ಮ ಬಗ್ಗೆ ಹೇಳೋದಾದರೆ, ನಾನು ಈಗ ಯೋಗ ಟೀಚರ್. ಮೊದಲು ನಾನು ಟೀಚಿಂಗ್ ಮಾಡ್ತಿದ್ದೆ ಸ್ಕೂಲಲ್ಲಿ. ನಾನು ನನ್ನ ಮಗನ ಮದುವೆ ಆದಮೇಲೆ ಜಾಬ್ ಬಿಟ್ಟು ನಾನು ಯೋಗ ಕ್ಲಾಸಲ್ಲಿ ಜಾಯಿನ್ ಆಯಿತು. ಅದರಲ್ಲಿ 2 ಕೋರ್ಸ್ ಮಾಡಿದೆ, PG ಡಿಪ್ಲೊಮಾ ಮತ್ತು MSc. ನಿಮ್ಮ ಮಗನಿಗೆ ಮದುವೆ ಆದಮೇಲೆ ನೀವು ಯೋಗ ಕ್ಲಾಸ್ ಜಾಯಿನ್ ಆದ್ರಿ? ಹೌದು. ಓಕೆ, ಆದಮೇಲೆ ನಾನು ಯೋಗ ಕೋರ್ಸ್ ಮಾಡಿದೆ 2. ಯೋಗ MSc ಇನ್ ಯೋಗ ಮತ್ತು PG ಡಿಪ್ಲೊಮಾ ಅಂತ 2 ಕೋರ್ಸ್ ಮಾಡಿದೆ. ಅದರಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಆದೆ. ಆಮೇಲೆ ನಾನೇ ಮತ್ತೆ ಯೋಗ ಕ್ಲಾಸ್ ಸ್ಟಾರ್ಟ್ ಮಾಡಿದೆ. ಈಗ ನಿಮ್ಮದು ಓನ್? ಈಗ ನಂದು ಓನ್. ಹಾಂ, ಓನ್. ನಮ್ಮ ಮಾವಿಷ್ಕ ಪಾರ್ಕ್ ಅಂತ ನಮ್ಮ ಬಿಲ್ಡಿಂಗ್, ಇದು ಅಪಾರ್ಟ್ಮೆಂಟ್ ಉಂಟು. ಅದರಲ್ಲಿ ಕ್ಲಬ್ ಹೌಸಲ್ಲಿ ಕ್ಲಾಸ್ ತಗೊಳ್ತೇನೆ. 9 to 10. ತುಂಬ ಜನ ಇದ್ದಾರೆ. ಹೌದು. ಹೆಂಗಸರು, ಹುಡುಗಿಯರು ಸಹ ಇದ್ದಾರೆ, ಹೆಂಗಸರು ಜಾಸ್ತಿ. ಮತ್ತು ಆನ್ಲೈನ್ ಸಹ ಉಂಟು. ಆಫ್ಲೈನ್ ಆನ್ಲೈನ್ 2 ಸಹ. ಅಂದರೆ ಕಲೀಲಿಕ್ಕೆ ಏಜ್ ಎಲ್ಲ ಬೇಕಂತಿಲ್ಲ, ಯಾವ ಏಜಲ್ಲಿ ಕೂಡ ಕಲಿಬೋದು. ಹೌದು. ನಾನು ಸ್ಟೇಟ್ ಲೆವೆಲಲ್ಲಿ ಯೋಗದಲ್ಲಿ 3rd ಪ್ರೈಸ್ ಬಂದಿದ್ದೆ. ಆವಾಗ 8 ವರ್ಷ ಹಿಂದೆ. 3rd ಪ್ರೈಸ್ ಸ್ಟೇಟ್ ಲೆವೆಲಲ್ಲಿ. ನೀವೆಲ್ಲ ಇನ್ಸ್ಪಿರೇಷನ್ ಎಲ್ಲರಿಗೆ ಕೂಡ. ಸ್ವಲ್ಪ ಸಿಮ್ಮಲ್ಲಿ. ಹಾಂ, ಸ್ಲಿಮ್ಮಲ್ಲಿ. ಈಗ ಫ್ರೈ ಆಗ್ತಾ ಬಂತಲ್ಲ. ನಾನು ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತೇನೆ. ಓಕೆ, ಈಗ ನಾನು ಚಿಕನ್ ಹಾಕ್ತೇನೆ. ಆಯಿತಾ? ಚಿಕನ್ ಹಾಕ್ತೇನೆ. ಅರ್ಧ ಕೆಜಿ ಚಿಕನ್ ಉಂಟು ಇದರಲ್ಲಿ. ಓಕೆ, ಅಂದರೆ ಎಲ್ಲ ಬೋನ್ಲೆಸ್ ಇಲ್ಲ? ಬೋನ್ ಉಂಟು, ವಿತ್ ಬೋನ್. ಇದಕ್ಕೆ ಸ್ವಲ್ಪ ಹಳದಿ ಪೌಡ್ರು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು,
ಉಪ್ಪು. ಅಂದ್ರೆ ಸಮಟೈಮ್ಸ್ ನಾವು ಸ್ಟಾರ್ಟರ್ಸ್ಗೆ ಬೋನ್ಲೆಸ್ ಚಿಕನ್ ಕೂಡ ತಗೊಳ್ತೇವೆ. ಹೌದು ಹೀಗೆ ಖಾಲಿ ಕೂಡ ನಾವು ಹಾಂ, ಬೋನ್ಲೆಸ್ ಸಹ ಹೌದು, ಬೋನ್ಲೆಸ್ ಒಳ್ಳೆಯದಾಗ್ತದೆ. ನಾನು ಮಾತ್ರ ಇದು ತಂದೆ ವಿತ್ ಬೋನ್. ಊಟದ ಜೊತೆ ಇದೆ ಹೌದು, ಊಟಕ್ಕೆ ಸಾಕ್ತದೆ. ಹೌದು. ಇದು ನೀರು ಬೀಳಲಿಕ್ಕೆ ಸ್ಟಾರ್ಟ್ ಆಗುವಾಗ ಸ್ವಲ್ಪ ಸ್ಲೋ ಇಟ್ಟು ಲಿಡ್ ಇಡಬೇಕು. ಹೌದು, ಲಿಡ್ ಬೇಯಬೇಕಲ್ಲ ಅದು. ಕ್ಲೋಸ್ ಮಾಡ್ಕೊಂಡು ಕ್ಲೋಸ್ ಮಾಡಿ. ಮತ್ತು ಈಗ ಗ್ರೈಂಡ್ ಮಾಡಲಿಕ್ಕೆ ಉಂಟು. ಸ್ವಲ್ಪ ಕೆಂಪು ಮೆಣಸು 3, ಮತ್ತು ಸ್ವಲ್ಪ ಹುಳಿ, ಓಕೆ, 2 ಏಲಕ್ಕಿ, 1 ತುಂಡು ಚಕ್ಕೆ. ಡ್ರೈ ರೋಸ್ಟ್ ಮಾಡಿ ತಂದೇನೆ ಎಲ್ಲ ರೋಸ್ಟ್ ಮಾಡಿ. ಹೌದು 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 ಹೌದು. ಮತ್ತು ಸ್ವಲ್ಪ 1 ಚಮಚದಷ್ಟು, ಅರ್ಧ ಚಮಚದಷ್ಟು ಪೆಪ್ಪರ್, 1 ಚಮಚ ಕೊತ್ತಂಬರಿ. ಹಾಂ, ಎಲ್ಲ ಡ್ರೈ ರೋಸ್ಟ್ ಮಾಡಿ ತಂದೇನೆ. ಇದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ. ಇದನ್ನೆಲ್ಲ ನೀರೆಲ್ಲ ಹಾಕಲಿಕ್ಕೆ, ನೀರು ಹಾಕಲಿಕ್ಕಿಲ್ಲ. ಹಾಂ, ಪೌಡರ್ ಮಾಡಿ ಇದು ಅಂತ ಪೌಡರ್. ಸಾಕಿಷ್ಟು ಪೌಡರ್ ಹಾಕ್ತೇನೆ. ಓಕೆ. ಅರಿಶಿನ ಪೌಡರ್ ಸ್ವಲ್ಪ ಹಾಕ್ಬೇಕು. ಓಕೆ. ಸ್ವಲ್ಪ ಕಡಿಮೆ ಮಾಡಿ. ಸ್ವಲ್ಪ ಕ್ವಿಕ್ ಆಗಿ ಆಯಿತು, ಅಂದರೆ ಪೌಡರ್ ಮಾಡಿ ಹಾಕಿದರೆ ಆಯಿತು ಅಷ್ಟೇ. ಇನ್ನು ಹಾಕ್ಲಿಕ್ಕೆ ಉಂಟು ಸ್ವಲ್ಪ ಐಟಮ್ಸ್ ಬಾಕಿ ಇದೆ. ಹೌದು ಹೌದು, ಇನ್ನು ಸಹ ಸ್ವಲ್ಪ ಹೊತ್ತು ಇದೆಯಲ್ಲ ಅದು ಲಿಡ್ ಕ್ಲೋಸ್ ಮಾಡಿ. ಹಾಂ, ಅಂದರೆ ಚಿಕನ್ ನೀರು ಬಿಡುತ್ತೆ ಆಲ್ಮೋಸ್ಟ್. ನೀರು ಹಾಕ್ಬೇಕಂತ ನೀರು ಹಾಕ್ಬೇಕಂತಿಲ್ಲ, ಡ್ರೈಗೆ ಹಾಕ್ಬೇಕಂತಿಲ್ಲ. ಇನ್ನು ಸ್ವಲ್ಪ ಇದು ಗ್ರೀನ್ ಚಿಲ್ಲಿ 1-2 ಕಟ್ ಮಾಡಿ ತಂದೇನೆ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸೊ ಆಲ್ಮೋಸ್ಟ್ ಆಗ್ತಾ ಬಂತು ಇದು. ಆಲ್ಮೋಸ್ಟ್ ಆಗ್ತಾ ಬಂತು. 1 ನಿಮಿಷ ಸ್ವಲ್ಪ ಹೊತ್ತು ಇದಾಗಬೇಕು. ಅದು ಸ್ವಲ್ಪ ಕಾಯಿ ಮಾಡಿ ಗ್ರೀನ್ ಚಿಲ್ಲಿ ಉಂಟಲ್ಲ, ಅದು ಸ್ವಲ್ಪ ಅದರೊಟ್ಟಿಗೆ ಬಾಡಬೇಕು. ಹೌದು, ಬಾಡಬೇಕು. ಇದಂದರೆ ಸ್ಪೈಸಿ ಆಗುತ್ತೆ, ಅಂದರೆ ಹೌದು, ಪೆಪ್ಪರ್ ಹಾಕಿದ್ದೀರಿ, ಗ್ರೀನ್ ಚಿಲ್ಲಿ ಕೂಡ ಇದೆ. ಸ್ವಲ್ಪ ಕ್ಲೋಸ್ ಮಾಡಿ. ಆಯಿತು, ಕರೆಕ್ಟ್ ಡ್ರೈ ಆಗಿದೆ ಈಗ. ಈಗ ಸರಿ ಆಯಿತು. ರೆಡಿ ಆಯ್ತಲ್ಲ? ಈಗ ರೆಡಿ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ಹಾಂ, ಮಾಡಿ ಆಫ್ ಮಾಡಿ. ಸರ್ವ್ ಮಾಡ್ಕೊಳ್ಳಿ. ಚಿಕನ್ ಪೆಪ್ಪರ್ ಫ್ರೈ ರೆಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಬೇಗ ಹೇಳಿಕೊಟ್ರಿ, ಎಂಥ ಕೆಲಸ ಇಲ್ಲ, ಅಷ್ಟೇನು ಈಸಿ ಆಗಿತ್ತು ತುಂಬಾ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನೋಡಿದ್ರಲ್ಲ ವೀಕ್ಷಕರೇ, ಸ್ಪೈಸಿಯಾದ ಚಿಕನ್ ಪೆಪ್ಪರ್ ಡ್ರೈ ಇದು ರೆಡಿ ಆಗಿದೆ. ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಂಡು ಬನ್ನಿ.
ಚಿಕನ್ ಪೆಪ್ಪರ್ ಫ್ರೈ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ತುಪ್ಪವನ್ನ ಬಿಸಿ ಮಾಡಿಕೊಂಡು ಹೆಚ್ಚಿದ ಈರುಳ್ಳಿ, ಕರಿಬೇವು ಹಾಕಿ ಹುರಿಯಿರಿ. ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೋಳಿ ಮಾಂಸ, ಅರಶಿನ ಪುಡಿ, ರುಚಿಗೆ ಅನುಸಾರವಾಗಿ ಉಪ್ಪು ಹಾಕಿ ಹುರಿಯುತ್ತಾ ಬೇಯಿಸಿ. ಆನಂತರ ಹುರಿದ ಒಣಮೆಣಸು, ಹುಣಸೆ ಹಣ್ಣು, ಏಲಕ್ಕಿ, ಚಕ್ಕೆ, 1 ಚಮಚದಷ್ಟು ಕರಿಮೆಣಸು, 1 ಚಮಚ ಧನಿಯಾ ಬೀಜವನ್ನು ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಂಡು ಕೋಳಿ ಮಾಂಸಕ್ಕೆ ಸೇರಿಸಿ. ಆನಂತರ ಅರಶಿನ ಪುಡಿ, ಹಸಿಮೆಣಸು ಹಾಕಿ ಹುರಿಯುತ್ತಾ ಬೇಯಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿ 1-2 ನಿಮಿಷ ಬೇಯಿಸಿ. ಈಗ ಬಾಯಲ್ಲಿ ನೀರೂರಿಸುವ ಚಿಕನ್ ಪೆಪ್ಪರ್ ಫ್ರೈ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.